ಸ್ವಲ್ಪ ಬಾರಿಗೆ ಆಫ್ರೀಟ್ ಎಸೆತ ಚೆಂಡು ಸೋಮವಾರ ಆಟದ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ತಗದ ಒಟ್ಟು ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ. ಉತ್ತಮವಾದ ನೋ ಬಾಲ್ ಸಿಗ್ನಲ್. 2 ಓವರ್ಗಳಲ್ಲಿ ಎಂಎಫ್ಸಿ ಕಲ್ಲಾಪು 12 ಓಟವನ್ನ ದಾಖಲಿಸ್ತಾ ಇದೆ. 12ಕ್ಕೆ 1 ಆರಂಭದ ಪವರ್ ಪ್ಲೈ ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತಷ್ಟು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅತಿಥಿಗಳ ಆತ್ಮವನ್ನು ಸ್ವಾಗತಿಸಿಕೊಳ್ತಾ ಇದ್ದಾವೆ. ಖಲೀಲ್ ಇಬ್ರಾಹಿಂ ಮಾಜಿ ಅಧ್ಯಕ್ಷರು ಉಲ್ಲಾಲ್ ಕ್ರಿಕೆಟ್ ಬೋರ್ಡ್, ಫಯಾಜ್ ಕಲ್ಲಾಪು ಮಾಜಿ ಅಧ್ಯಕ್ಷರು ಉಲ್ಲಾಲ್ ಕ್ರಿಕೆಟ್ ಬೋರ್ಡ್, ಸುಧೀರ್ ವಿ ಅಮೀನ್ ಮಾಜಿ ಕಪ್ತಾನ ಮಾರುತಿ ಕ್ರಿಕೆಟರ್ಸ್ ಉಲ್ಲಾಲ, ಇಕ್ಬಾಲ್ ಕೆನರ ಗೌರವಾಧ್ಯಕ್ಷರು ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಉಲ್ಲಾಲ, ನಜೀರ್ ಲಿನಾಸ್ ಅಧ್ಯಕ್ಷರು ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಉಲ್ಲಾಲ್, ಸಾಜಿದುಲ್ಲಾಲ್ ಮಾಜಿ ಕ್ರೀಡಾ ನಿರ್ದೇಶಕರು ಮಂಗಳೂರು, ಮಹೇಶ್ ಮಾಜಿ ಆಟಗಾರ ಮಾರುತಿ ಕ್ರಿಕೆಟರ್ಸ್ ಉಲ್ಲಾಲ, ಫಿರೋಜ್ ಉಪಾಧ್ಯಕ್ಷರು ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್, ನವಾಜ್ ಉದ್ಯಮಿ, ಯೂಸುಫ್ ಉದ್ಯಮಿ, ಅದೇ ರೀತಿಯಾಗಿ ಫಿರೋಜ್ ಉದ್ಯಮಿ. ನಮ್ಮ ಇವತ್ತಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತಹ ಉಲ್ಲಾಲ ಕ್ರಿಕೆಟ್ ಬೋರ್ಡಿನ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಖಲೀಲ್ ಇಬ್ರಾಹಿಂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಈ ಒಂದು ಫೈನಲ್ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಎಂಎಫ್ಸಿ ಮುಖಚೇರಿ ಹಾಗೂ ದ್ವಿತೀಯ ಸ್ಥಾನ ಪಡೆದಂತಹ ಎಂಎಫ್ಸಿ ಕಲ್ಲಾಪು ಎಲ್ಲರಿಗೂ ಕೂಡ ನಾನು ಅಭಿನಯಿಸ್ತಾ ಇದ್ದೇನೆ. ಈ ಒಂದು ಪಂದ್ಯಾಕೂಟದಲ್ಲಿ ಬಹಳ ಉತ್ತಮ ರೀತಿಯಾಗಿ ನಮ್ಮ ಅಲ್ಫಾ ತಂಡದ ಇಂತಿಯಾಜ್, ಅಶ್ಫಾಕ್ ಮತ್ತು ಮೊಹಮ್ಮದ್ ಯೂಟಿ ಈ 3 ಜನರು ಕೂಡ ಸೇರಿ ಬಹಳ ಉತ್ತಮ ರೀತಿಯಾಗಿ ಒಂದು ಪಂದ್ಯಾಕೂಟ ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಈ ಒಂದು ಬಡವರಿಗೆ, ಅಂಗವಿಕಲರಿಗೆ ಒಂದು 4 ವೀಲ್ ಚೇರ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದು ನಮಗೆ ಸಂತೋಷ ವಿಷಯ. ಈ ಉಲ್ಲಾಳ ಪರಿಸರದಲ್ಲಿ ಇಂಥ ಒಂದು ಬಡವರಿಗೆ ಉಚಿತವಾಗಿ ಒಂದು ಈ ವೀಲ್ ಚೇರ್ ಅನ್ನು ಕೊಡ್ತಾ ಇದ್ದಾರೆ. ನಮಗೆ ಉಲ್ಲಾಳಕ್ಕೆ ಒಂದು ಹೆಮ್ಮೆಯ ವಿಷಯ. ಇನ್ನು ಬರುವಂತಹ ಈ ಒಂದು UPL ಸೀಸನ್ 8ನಲ್ಲಿ ಎಲ್ಲ ಆಡಿದಂತ ಆಟಗಾರರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಈ UCBಯ ಅಧೀನದಲ್ಲಿರುವಂತಹ ಎಲ್ಲ ತಂಡಗಳು ಕೂಡ ಈ ಒಂದು UPL ಸೀಸನ್ 8 ಈ ಪಂದ್ಯಾಕೂಟಕ್ಕೆ ಉತ್ತಮ ರೀತಿಯಾಗಿ ಯಶಸ್ವಿಗೊಳಿಸಲಿಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ನನ್ನ ಈ ಮಾತನ್ನು ಮುಖ್ಯತ್ವಹಿಸ್ತೇನೆ. ಸಲಾಮ್ ಅಲೈಕುಂ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇಕ್ಬಾಲ್ ಕೇಂದ್ರ. ಮುಂದಿನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕಾಗಿ ಆಗಮಿಸಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಸಂಸ್ಥೆಯನ್ನ ಕಳೆದ ಆರಂಭಿಕ ಹಂತದಲ್ಲಿ 3 ವರ್ಷದ ಕಾಲ ಯಶಸ್ವಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಖಲೀಲ್ ಇಬ್ರಾಹಿಂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೌಹಾರ್ದ ಟ್ರೋಫಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರತಕ್ಕಂತಹ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಇದರ ಸ್ಥಾಪಕ ಉಪಾಧ್ಯಕ್ಷರಾಗಿರತಕ್ಕಂತಹ ಇಕ್ಬಾಲ್ ರವರೇ, ಅದೇ ರೀತಿ ಸ್ಥಾಪಕ ಉಪಾಧ್ಯಕ್ಷರು ಅದೇ ರೀತಿ ಸಂಚಾಲಕರು ಆಗಿರತಕ್ಕಂತಹ ಸಾಜಿದ್ ಅವರೇ, ತೌಫೀಕ್ ಅವರೇ, ಅಲ್ಫಾ ತಂಡದ ನೂತನ ಅಧ್ಯಕ್ಷರಾದ ನಜೀರ್ ಅವರೇ, ರಾಫಿ ಅವರೇ, ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಇದರ ಹಿರಿಯ ಸದಸ್ಯರಾದಂತಹ ನಮ್ಮ ಆತ್ಮೀಯರಾದಂತಹ ಅಬೂಬಕ್ಕರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಪ್ರಥಮವಾಗಿ ನಾನು ಈ ಒಂದು ಸೌಹಾರ್ದ ಟ್ರೋಫಿ ಈ ಒಂದು ಟೂರ್ನಮೆಂಟಿನ ಪಂದ್ಯದ ಉದ್ದಕ್ಕೂ ಭಾಗವಹಿಸಿದಂಥ ಎಲ್ಲ ತಂಡವನ್ನು ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ಫೈನಲ್ ಹಂತದಲ್ಲಿ ಪ್ರಥಮ ಮತ್ತು ದ್ವಿತೀಯ
ದ್ವಿತೀಯ ಪ್ರಶಸ್ತಿಯನ್ನು ಪಡೆದಂತಹ ಎರಡು ತಂಡವನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ತುಂಬಾ ಖುಷಿ ಆಗ್ತದೆ. ಯಾವಾಗಲೂ ಕ್ರಿಕೆಟ್ ಆಡ್ತೇವೆ, ಪ್ರೈಸ್ ತಗೊಳ್ತೇವೆ, ಸೀದಾ ಹೋಗ್ತೇವೆ, 2 ಜನ ಭಾಷಣ ಮಾಡ್ತಾರೆ, ಕೇಳ್ತೇವೆ, ಹೋಗ್ತೇವೆ. ಆದರೆ ಇವತ್ತು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರಿಕೆಟ್ ಪಂದ್ಯಕೂಟ ಏರ್ಪಡಿಸುವವರಿಗೆ ಒಂದು ಮಾದರಿಯಾಗಿದ್ದಾರೆ ನಮ್ಮ ಅಲ್ಫಾ ತಂಡದ ಸದಸ್ಯರಾದ ಇಮ್ತಿಯಾಜ್, ಮೊಹಮ್ಮದ್ ಮತ್ತು ಅಸ್ಫಾಕ್ ಅವರು. ಏಕೆಂದರೆ ವಿಕಲಚೇತನರಿಗೆ ಅಂದರೆ ಅಂಗವಿಕಲರಂದ್ರೆ ನಾನಾ ರೀತಿಯ ಅಂಗವಿಕಲರಿರ್ತಾರೆ. ನಡೆಯಲಿಕ್ಕೆ ಆಗದವರಿಗೆ ಅವರಿಗೆ ಬೇಕಾಗುವಂತಹ ಒಂದು ವೀಲ್ ಚೇರ್ ಇಲ್ಲಿ 4 ಜನರನ್ನು ಸೆಲೆಕ್ಟ್ ಮಾಡಿದರೆ ಅವರಿಗೆ ಅಷ್ಟೇ ಸಾಧ್ಯವಾಯಿತು. ಇಲ್ಲಿ 4 ಜನ ಅಲ್ಲ, ಹುಡುಕಿದರೆ ತುಂಬಾ ಜನ ಇರಬಹುದು. ಆದ್ರೆ ಇನ್ನು ಮುಂದಕ್ಕೆ ನಾವು ಯಾರಾದ್ರೂ ಇದೇ ರೀತಿ ಕ್ರಿಕೆಟ್ ಆಯೋಜನೆ ಮಾಡುವಾಗ ಅವರನ್ನು ಗುರುತಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡಿದರೆ ಕ್ರೀಡೆಯೊಂದಿಗೆ ಸಮಾಜ ಸೇವೆ ಅಂತ ಒಂದು ಸಂದೇಶ ಹೋಗ್ತದೆ. ಯಾವಾಗಲೂ ಉಲ್ಲಾರದಲ್ಲಿ ಈಗ ಮಂಗಳೂರಿನೆಲ್ಲ ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡುವವರಿದ್ದಾರೆ. ಅವ್ರು ಫೋನ್ ಮಾಡಿ ಕೇಳ್ತಾರೆ, ಯಾವಾಗಲೂ ಉಲ್ಲಾರದವರಿಗೆ ಬೇರೆ ಕೆಲಸ ಇಲ್ವಾ? ಶನಿವಾರ ಆದಿತ್ಯವಾರ ಆದ್ರೆ ಕೆಲಸಕ್ಕೂ ಹೋಗುದಿಲ್ಲ, ಇಡೀ ದಿನ ಕ್ರಿಕೆಟ್. ಆದರೆ ಅವರಿಗೆ ಇಂತಹ ಒಂದು ನಾವು ಸಮಾಜ ಸೇವೆ ಮಾಡ್ತೇವೆ ಎಂಬ ಒಂದು ಸಂದೇಶ ಹೋಗಬೇಕು. ಅದಕ್ಕೆ ಇವರು ಮಾದರಿಯಾಗಿದ್ದಾರೆ. ಇವರನ್ನು ಕೂಡ ನಾನು ಅಭಿನಂದಿಸುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ 1 ವಾರಗಳ ಅಬ್ಬರದ ಕ್ರಿಕೆಟ್ ಇದೇ ಮೈದಾನದಲ್ಲಿ ಜರಗಲಿಕ್ಕುಂಟು. ಅದು ಒಂದು ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು ಬಹಳ ನಿರೀಕ್ಷೆ ಇಟ್ಕೊಂಡಂತಹ ಒಂದು ಪಂದ್ಯಾಟ. ಅದನ್ನು ಕೂಡ ತುಂಬಾ ಯಶಸ್ವಿಯಾಗಿ ನಡೆಸುತ್ತಾರೆ ಎಂದು ನನಗೆ ಭರವಸೆ ಉಂಟು. ಅದಕ್ಕೆ ಬಹಳ ಯಶಸ್ವಿಯಾಗಲು ನಮ್ಮ ಕ್ರೀಡಾಪಟುಗಳು ಕಾರಣಕರ್ತರಾಗಬೇಕು. ನಾವು ಅಂಪೈರ್ ತೀರ್ಪಿಗೆ ತಲೆಬಾಗಿದ್ರೆ, ಈಗ ನೋಡಿ ನಿನ್ನೆ ಮತ್ತು ಇವತ್ತು 2 ದಿವಸ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಯಾವುದೇ ಒಂದು ಅಡಚಣೆ ಇಲ್ಲದೆ ಬಹಳ ಅಂಪೈರ್ ತೀರ್ಪಿಗೆ ತಲೆಬಾಗಿ ಅವರು ಈ ಒಂದು ತೀರ್ಪನ್ನು ಗೌರವಿಸುವುದು ಬಹಳ ಖುಷಿ ಆಗ್ತಾ ಉಂಟು. ಒಬ್ಬ ಅಧ್ಯಕ್ಷ ಯಶಸ್ವಿಯಾಗಲು ನಮ್ಮ ಕ್ರಿಕೆಟ್ ತಂಡದವರೇ ಅಗತ್ಯ. ಏಕೆಂದರೆ ನೀವು ಅಂಪೈರ್ ತೀರ್ಪಿಗೆ ಒಂದು ತಲೆಬಾಗಿದ್ರೆ ಅದು ಕ್ರಿಕೆಟ್ ಚಂದ ಆಗ್ತದೆ. ಆಗ ಒಂದು ಯಶಸ್ವಿ ಟೂರ್ನಮೆಂಟ್ ಆಗ್ತದೆ. ಆಗ ನಮ್ಮ ಪದಾಧಿಕಾರಿ ಕೂಡ ಒಂದು ಗೌರವ ಬರ್ತದೆ. ಆದರೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರನ್ನು ಅಭಿನಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. UCB ಒಂದು ಸ್ಥಾಪನೆ ಆಗಲು ಮುಖ್ಯ ಕಾರಣಕರ್ತರಾದವರು ಈಗ ನಮ್ಮನ್ನಾಗಲಿದ್ದಾರೆ. ಅವರನ್ನು ನಾವು ಸದಾ ನೆನಪಿಸಿಕೊಳ್ಬೇಕು. ಅದರಲ್ಲಿ ಸ್ಪೋರ್ಟಿಂಗ್ ನಜೀರ್ ಇವರು ಏನೇ ಅವರಿಗೆ ಕೆಲಸ ಇರಲಿ, UCB ಅಧೀನದಲ್ಲಿ ಯಾರೇ ಅದು ಆಯೋಜನೆ ಮಾಡಲಿ, ಮೈದಾನದಲ್ಲಿ ಬೆಳಿಗ್ಗೆ ಬಂದು ಇಲ್ಲಿ ಇರ್ತಾರೆ. ತುಂಬಾ ದುಃಖ ಆಗ್ತಾ ಉಂಟು. ಅವನ ಆತ್ಮಕ್ಕೆ ಅವರ ಶಾಂತಿ ಕೊಡಲಿ ಎಂದು ಹಾರೈಸ್ತೇನೆ. ಅದೇ ರೀತಿ ಈ ಕ್ರೀಡಾಂಗಣದಲ್ಲಿ ಒಂದು ಪಿಚ್ ನಿರ್ವಹಣೆಗೆ ಅದು ಯಾರೇ ಟೂರ್ನಮೆಂಟ್ ಮಾಡಲಿ, ಒಬ್ಬ ವ್ಯಕ್ತಿಯ ಒಂದು ಡ್ರಾಪ್ ಆ ಬೆವರ ಆ ಪಿಚ್ಚಲ್ಲಿ ಉಂಟು ಅಂದ್ರೆ ಅದು ನಮ್ಮ ಡೈಮಂಡ್ ತಂಡದ ಹಿರಿಯ ಆಟಗಾರ ಖಾಲಿದ್. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತಾ, ಮುಂದೆಲ್ಲ ಇಲ್ಲಿ ಗಾಲಿ ಮರ ಅಂತ ಇತ್ತು, ನಾವೆಲ್ಲ ಬಂದು ಅಲ್ಲಿ ಆಶ್ರಯ ಪಡಿತಿದ್ದವು. ಈಗ ಏನಿಲ್ಲ. ಈಗ ಒಂದು 4-5 ಮರ ಇಷ್ಟು ದೊಡ್ಡ ಬೆಳೆದಿರಲ್ಲ, ಇದು ಆ ಖಾಲಿದ್ದು ಕಾಣಿಕೆ. ಯಾವಾಗಲೂ ಕ್ಯಾನಲ್ಲಿ ಅಲ್ಲಿಂದ ನೀರು ತಂದು ಡೈಲಿ ಆ ನೀರೇ ಗಿಡದ ಬುಡಕ್ಕೆ ಹಾಕಿ ಇಷ್ಟು ದೊಡ್ಡ ಬೆಳೆಸಿದ್ದಾರೆ. ಈ ಮರ ಎಷ್ಟರವರೆಗೆ ಉಂಟು ಅಷ್ಟರವರೆಗೆ ಖಾಲಿದ ನೆನಪು ಹೋಗುದಿಲ್ಲ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ನಮ್ಮ ಈ ಒಂದು ಪಂದ್ಯಕೂಟದ ಉದ್ದಕ್ಕೂ ಯಶಸ್ವಿನ ಕಾರ್ಯವನ್ನು ನಿರ್ವಹಿಸಿದ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಮೊದಲಿಗಾಗಿ ತೀರ್ಪುಗಾರಿಕೆಯಲ್ಲಿ ಯಶಸ್ವಿನ ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಂತಹ ಸರ್ಮದ ಡೈಮಂಡ್ ಮುಖ್ಯ ತೀರ್ಪುಗಾರರಾಗಿ ತಾವು ವೇದಿಕೆಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ತೀರ್ಪುಗಾರ ತಮೀಮ್ ಅಲ್ಫಾ ಸ್ಪೋರ್ಟ್ಸ್ ಮುಖ್ಯ ವೇದಿಕೆಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಬ್ಕರಕರ ಸಮ್ಮುಖದಲ್ಲಿ ನಮ್ಮ ಯಶಸ್ವಿನ ತೀರ್ಪುಗಾರಿಕೆಯನ್ನು ನಡೆಸಿಕೊಂಡ ತಮೀಮ್ರವರಿಗೆ ಒಂದು ಜೋರದ ಕೈ ಚಪ್ಪಾಳೆ. ಅದೇ ರೀತಿ ಮತ್ತೋರ್ವ ತೀರ್ಪುಗಾರ ಇಮ್ತಿಯಾಜ್ MBF ತಾವುಗಳು ಮುಖ್ಯ ವೇದಿಕೆಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೋರ್ವ ತೀರ್ಪುಗಾರರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ ರಾಫೀಜ್ ರವರು, ಜೋರದ ಕೈ ಚಪ್ಪಾಳೆ. ಅದೇ ರೀತಿ ಮತ್ತೋರ್ವ ತೀರ್ಪುಗಾರ ಅಲ್ತಾಫ್ ಕೋಡಿ ಮುಖ್ಯ ವೇದಿಕೆಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪಂದ್ಯಕೂಟದುದ್ದಕ್ಕೂ
ವೀಕ್ಷಕ ವಿವರಣೆಯನ್ನು ನಡೆಸಿದಂತಹ ಮಣಿಪುರ ಕಡೆಯಿಂದ ಬಂದಂತಹ ಹುಸೈನ್ ಮಣಿಪುರ ಮುಖ್ಯ ವೇದಿಕೆ ಬಂದು ತಾವುಗಳು ನೆನಪಿನ ಕಾಣಿಕೆಯನ್ನ ಇಕ್ಬಾಲ್ ಕೇಂದ್ರ ಮುಖಾಂತರವಾಗಿ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತೀರ್ಪುಗಾರಿಕೆಯಲ್ಲಿ ಯಶಸ್ವಿನ ತೀರ್ಪುಗಾರಿಕೆಯನ್ನು ನಡೆಸಿದ ಅನ್ವರ್ MFC ಮುಖ್ಯ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ತೀರ್ಪುಗಾರ ಫಯಾಜ್ MFC ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಬಂದು ತಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಪರಿಸರದ ಹಿರಿಯ ವೀಕ್ಷಕ ವರಗಾರರು ಸಮದುಲ್ಲಾಲ್ ಇವರನ್ನು ಕೂಡ ಪ್ರಯಾಣ ವೇದಿಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ಬಂದು ನಮ್ಮ ಈ ಕಿರು ಸ್ಮರಣಿಕೆಯನ್ನು ಪಡ್ಕೊಳ್ಳುವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಪ್ರದರ್ಶನ ತೌಫಿಕ್ ಉದ್ಯಮಿಯವರು ಕೊಟ್ಟು ಗೌರವಿಸುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂಕಪಟ್ಟ ಬರಹಗಾರರಾಗಿ ನಮ್ಮೊಂದಿಗೆ ಸಹಕರಿಸಿಕೊಂಡವರು ಬರವೇಜ್ ಉಲ್ಲಾಲ್ ವೇದಿಕೆ ಬಂದು ನಮ್ಮ ಈ ಕಿರು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಇದರಲ್ಲಿ ನಾವು 6 ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಡೆಸುವಂತಹ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದೆವು. ಅದರಲ್ಲಿ ಕಾರಣಾಂತರದಿಂದ 2 ವ್ಯಕ್ತಿಗಳು ಈ ಕಾರ್ಯಕ್ರಮದಿಂದ ಬರಲಿಲ್ಲ. ಆರಂಭಿಕವಾಗಿ ಸುಧೀರ್ ವಿ ಅಮೀನ್ ಮಾಜಿ ಕಪ್ತಾನ ಮಾರುತಿ ಕ್ರಿಕೆಟರ್ಸ್ ಉಲ್ಲಾಲ, ಅದೇ ರೀತಿ ಫಯಾಜ್ ಕಲಾಪು ಮಾಜಿ ಅಧ್ಯಕ್ಷರು ಉಲ್ಲಾಲ ಕ್ರಿಕೆಟ್ ಬೋರ್ಡ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇತ್ತು. ಕಾರಣಾಂತರದಿಂದ ಅವರು ಬರ್ಲಿಕ್ಕೆ ಆಗಲಿಲ್ಲ ಅನ್ನುವಂತ ಫೋನ್ ಮುಖಾಂತರವಾಗಿ ನಮಗೆ ತಿಳಿಸಿದ್ದಾರೆ. ಇದೀಗ ಉಳಿದ 4 ವ್ಯಕ್ತಿಗಳಿಗೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ನಮ್ಮ ಮುಖ್ಯ ಅತಿಥಿಯಾಗಿ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. MFC ಕಲ್ಲಾಪು ತಂಡದ ಅಧ್ಯಕ್ಷರಾಗಿರುವಂತಹ ಮುನೀರ್ ತಾವುಗಳು ಮುಖ್ಯ ವೇದಿಕೆ ಬಂದ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನ ಪಡುವಂತ ವ್ಯಕ್ತಿಗಳು ಕುರ್ಚಿಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಲ್ಲಾಲ ಕ್ರಿಕೆಟ್ ಬೋರ್ಡಿನ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಖಲೀಲ್ ಇಬ್ರಾಹಿಂ ಜೋರಾದ ಕೈ ಚಪ್ಪಾಲೊಂದಿಗೆ ಅವರನ್ನ ಸನ್ಮಾನ ಕುರ್ಚಿಗೆ ಇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಸನ್ಮಾನ ಪಡುವಂತ ವ್ಯಕ್ತಿ ಇಕ್ಬಾಲ್ ಕೆನಡಾ ಗೌರವಾಧ್ಯಕ್ಷರು ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಜೋರಾದ ಕೈ ಚಪ್ಪಾಲೊಂದಿಗೆ ಅವರನ್ನ ಸನ್ಮಾನ ಕುರ್ಚಿಯಲ್ಲಿ ಇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ವ್ಯಕ್ತಿ ಸಾಜಿದುಲ್ಲಾಲ್ ಮಾಜಿ ಕ್ರೀಡಾ ಸಂಚಾಲಕರು ತಮ್ಮನ್ನು ಕೂಡ ಸನ್ಮಾನ ಕುರ್ಚಿಯಲ್ಲಿ, ಅದೇ ರೀತಿ ಮತ್ತೋರ್ವ ವ್ಯಕ್ತಿಯಾಗಿರತಕ್ಕಂಥ ನಜೀರ್ ಲಿನಹಾಸ್ ಅಧ್ಯಕ್ಷರು ಆಲ್ಫಾ ಸ್ಪೋರ್ಟ್ಸ್, ಈ 4 ವ್ಯಕ್ತಿಗಳಿಗೆ ನಾವು, ಅದೇ ರೀತಿ ಮತ್ತೋರ್ವ ವ್ಯಕ್ತಿ ನಜೀರ್ ಆಲ್ಫಾ ಸ್ಪೋರ್ಟ್ಸ್ ಜೋರಾದ ಕೈ ಚಪ್ಪಾಳೆ. 5 ವ್ಯಕ್ತಿಗಳಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಚಪ್ಪಾಲೆಂದು ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಹಿರಿಯ ವ್ಯಕ್ತಿ ಆಗಿರತಕ್ಕಂಥ ಅಬೂಬಕರ್ ಮುಖಚೇರಿ, ಅದೇ ರೀತಿ ಮುನೀರ್, ಅದೇ ರೀತಿ ನವಾಜ್, ಚಪ್ಪಾಲೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಳೆದ ಋತುವಿನಲ್ಲಿ ಬಹಳಷ್ಟೊಂದು ಯಶಸ್ವಿನ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿರತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ ಸ್ವೀಕರಿಸುವಂತ 5 ವ್ಯಕ್ತಿಗಳಿಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. 2023ರ ಸಾರಥ್ಯದಲ್ಲಿ ಇಂತಿಯಾಜ್ ಅಸ್ಫಾಕ್ ಪುಟ ಮೊಹಮ್ಮದ್ ಯೂಟಿ ಇವರ ಸಾರಥ್ಯದಲ್ಲಿ ಯಶಸ್ವಿನ ಪಂದ್ಯಕೂಟ ಮುಖ್ಯ ಸಮಾರಂಭ ಕಾರ್ಯ ಅನುಪಸ್ಥಿತಿಯಾಗಿದೆ. ಉಲ್ಲಾಲ ಕ್ರಿಕೆಟ್ ಬೋರ್ಡಿನ ಇತ್ತೀಚಿನ ಅಧ್ಯಕ್ಷರಾಗಿರತಕ್ಕಂಥ UB ಸಲೀಂ ಇವರು ಕೂಡ
ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಈ ಸಂದರ್ಭದಲ್ಲಿ ತಮಗೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಪ್ರಶಸ್ತಿ ಕಡೆಗೆ ಸಾಗುತ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಹುಸೈನ್ ಮಣಿಪುರ ಪಂದ್ಯಾಕೂಟದಲ್ಲಿ ಕಳೆದ ದಿನ ವ್ಯವಸ್ಥಿತವಾಗಿ ಆರಂಭಿಕ ಹಂತದಲ್ಲಿ ಸೆಮಿಫೈನಲ್ ಮುಕ್ತಾಯವನ್ನು ಕಂಡಿದ್ದು, ಅದಾದ ಬಳಿಕ ನಾವು ಮನೋರಂಜನೆಗಾಗಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸಿಕೊಂಡಿದ್ದೇವೆ. ಯಂಗ್ಸ್ಟರ್ಸ್ ವಿರುದ್ಧವಾಗಿ ಮಾಸ್ಟರ್ಸ್ ತಂಡಗಳ ಮಧ್ಯೆ. ಮಾಸ್ಟರ್ಸ್ ಪಂದ್ಯಾಕೂಟದಲ್ಲಿ ಮಾಸ್ಟರ್ಸ್ ತಂಡದ ಆಟಗಾರರಾಗಿ ತನ್ನ ಹ್ಯಾಟ್ರಿಕ್ ವಿಕೆಟ್ ಕಬಲಿಸಿದಂತ ಆಟಗಾರನಿಗೆ ನಾವುಗಳು ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದೇವೆ. UT ಮೊಹಮ್ಮದ್ ಇವರು ನೀಡಲಿಕ್ಕಿದ್ದಾರೆ. ಇದನ್ನ ಪಡ್ಕೊಂಡಂತಹ ವ್ಯಕ್ತಿ ಕೆನರಾ ಇಕ್ಬಾಲ್. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವ ಮೂಲಕ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲಿಕ್ಕಿದ್ದಾರೆ ವೇದಿಕೆಯಲ್ಲಿರುವಂತಹ ಹಿರಿಯ ವ್ಯಕ್ತಿಯಾಗಿರತಕ್ಕಂಥ ಅಬೂಬಕರ್ ಮುಖಚೇರಿ. ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ತನ್ನ ಎಸೆತಗಾರಿಕೆಯಲ್ಲಿ ಬಹಳಷ್ಟು ಯಶಸ್ವಿನ ಬೌಲಿಂಗ್ ದಾಖಲಿಸಿದ ಮೆಹಫೂಲ್. ಜೋರಾದ ಕೈ ಚಪ್ಪಾಳೆ. ಮೆಹಫೂಲ್ ಮುಖ್ಯ ವೇದಿಕೆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯುವ ಪ್ರತಿಭೆ MFC ಉಳ್ಳಾಲ ತಂಡದ ಮೆಹಫೂಲ್ ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟದುದ್ದಕ್ಕೂ ತನ್ನ ಎಸೆಗಾರಿಕೆಯಲ್ಲಿ ಯಶಸ್ಸನ್ನು ಕಂಡು ಬಹಳಷ್ಟು ವಿಕೆಟ್ ಕಬಲಿಸಿದ ಆಟಗಾರನಿಗೆ ನಾವು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನ ನೀಡಿ ಅಭಿನಂದಿಸಲಿಕ್ಕಿದ್ದಾರೆ. ಕ್ರೀಡಾ ಸಂಚಾಲಕರಾಗಿರತಕ್ಕಂಥ ಸಾಜಿದುಲ್ಲಾಲ್ ಈ ಪ್ರಶಸ್ತಿಯನ್ನ ಪಡ್ಕೊಳ್ಳಂತ ಆಟಗಾರ ಇರ್ಫಾನ್ MBF ಜೋರಾದ ಕೈ ಚಪ್ಪಾಳೊಂದಿಗೆ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಟೂರ್ನಮೆಂಟಿನುದ್ದಕ್ಕೂ ಯಶಸ್ವಿನ ದಾಂಡಿಗಾರಿಕೆಯನ್ನ ಮಾಡಿಕೊಟ್ಟಂತ ಆಟಗಾರನಿಗೆ ನಾವು ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲಿಕ್ಕಿದ್ದಾರೆ. ವಿನಾಸ್ ಕಲೆಕ್ಷನ್ ಮಾಲಕರಾಗಿರತಕ್ಕಂಥ ನಸೀರ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ MFC ಉಳ್ಳಾಲ ತಂಡದ ಫಯಾಜ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟದುದ್ದಕ್ಕೂ ತನ್ನ ಆಲ್ರೌಂಡರ್ ಆಟಗಾರನಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲಿಕ್ಕಿದ್ದಾರೆ. ಮುಖ್ಯ ವೇದಿಕೆಯಲ್ಲಿರತಕ್ಕಂಥ MFC ಕಲ್ಲಾಪಿನ ಅಧ್ಯಕ್ಷರಾಗಿರತಕ್ಕಂಥ ಮುನೀರ್ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರ ತನ್ನ ಯಶಸ್ವಿನ ಆಟದೊಂದಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಸುಲೈಮಾನ್ MFC ಕಲ್ಲಾಪ್ ಜೋರಾದ ಕೈ ಚಪ್ಪಾಳೆ. ಅವರ ಅನುಪಸ್ಥಿತಿಯ ಬದಲಾಗಿ ಸೌಕತ್ ಅವರು ಪಡ್ಕೊಳ್ತಾ ಇದ್ದಾರೆ. ಸುಲೈಮಾನ್ ಬದಲಿಗಾಗಿ ಸೌಕತ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. 4 ವ್ಯಕ್ತಿಗಳಿಗೆ ಅಂಗವಿಕಲ ವ್ಯಕ್ತಿಗಳಿಗೆ ವೀಲ್ ಚೇರ್ ಅನ್ನ ನೀಡ್ತಾ ಇದ್ದೇವೆ. ಆರಂಭಿಕವಾಗಿ ಮೊದಲಿಗೆ ರಿಯಾಜ್ ಬಾಯ್ ಇವರು ಮುಖ್ಯ ವೇದಿಕೆಗೆ ಬಂದು ವೀಲ್ ಚೇರ್ ಅನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಿಯಾಜ್ ಬಾಯ್ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಪಡ್ಕೊಳ್ಬೇಕು. ವ್ಯಕ್ತಿ ಆಗಿರತಕ್ಕಂಥ ಅರವಿಂದ್ ಸುಭಾಷ್ ನಗರ ತಾವುಗಳು ಮುಖ್ಯ ವೇದಿಕೆಗೆ ಬಂದು ವೀಲ್ ಚೇರ್ ಅನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅರವಿಂದ್ ಸುಭಾಷ್ ನಗರ. ಅದೇ ರೀತಿ ಮತ್ತೋರ್ವರು ಐಸಮ ಇವರ ಪರವಾಗಿ ಯಾರಾದರೂ ಬಂದಿದ್ದಾರೆ ತಾವುಗಳು ವೇದಿಕೆಗೆ ಬಂದು ವೀಲ್ ಚೇರ್ ಅನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ಅಜೀಜ್ ಮುಖಚೇರಿ ವೇದಿಕೆಗೆ ಬಂದು ವೀಲ್ ಚೇರ್ ಅನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲಾ ಅತಿಥಿಗಳ ಸಮ್ಮುಖದಲ್ಲಿ ವೀಲ್ ಚೇರ್ ಅನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಯಶಸ್ವಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಇಂತಿಯಾಜ್ ಅಸ್ಫಾಕ್ ಮೊಹಮ್ಮದ್ ಇವರಿಗೆ ಒಂದು ಜೋರಾದ ಕೈ ಚಪ್ಪಾಳೆ.
ಈ ಒಂದು ಪಂದ್ಯಕೂಟಕ್ಕೆ ಶುಭವನ್ನು ಹಾರೈಸಿಕೊಳ್ತಾ ಇದ್ದಾರೆ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ಉಲ್ಲಾಲ್ ಫ್ರೆಂಡ್ಸ್ ಫೌಂಡೇಶನ್ ಉಲ್ಲಾಲ್, ಇವರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅಂತಿಮ ಹಂತದಲ್ಲಿ ಉತ್ತಮವಾದ ಪಂದ್ಯಕೂಟವನ್ನು ಆಡಿಕೊಂಡು ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಯುನೈಟೆಡ್ MFC ಪರವಾಗಿ ಇಬ್ಬರು ಆಟಗಾರರಿಗೆ 500 ರೂಪಾಯಿ ನಗದನ್ನು ನೀಡಲಿಕ್ಕಿದ್ದಾರೆ. ಅಬೂಬಕರ್ ಮುಕ್ಕಚೇರಿ, ಇದನ್ನ ಪಡ್ಕೊಳ್ಳುವಂತ ಆಟಗಾರರು ಇರ್ಫಾನ್ MFC ವೇದಿಕೆಗೆ ಬಂದು 500 ರೂಪಾಯಿ ನಗದನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿನ ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಎಸೆತಗಾರ ಮ್ಯಾಫುಲ್. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ನಮ್ಮ ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ MFC ಕಲಾಪ್. ಸೌಹಾರ್ದ ಟ್ರೋಫಿ 2023 ಪಂದ್ಯಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ MFC ಕಲ್ಲಾಪಿನ ತಂಡ. ಇನ್ನು ಮುಂದಕ್ಕೆ ಈ ಋತುವಿನ 8ನೇ ಪಂದ್ಯಕೂಟದಲ್ಲಿ 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಸೌಹಾರ್ದ ಟ್ರೋಫಿ 2023ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ MFC ಉಲ್ಲಾಲ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ MFC ಉಲ್ಲಾಲ್. ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ತಾವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಗೆ ಹೂಗೊಟ್ಟು ಆಗಮಿಸಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇದ್ದೇವೆ.